ಮತ್ತು ಸುಳ್ಯ ರಸ್ತೆಯಲ್ಲಿ ಕಸ ಯಾವ ರೀತಿಯಾಗಿ ಬಿದ್ದಿದೆ ಅನ್ನುವಂತಹ ವರದಿಯನ್ನು ನೋಡಿದ್ದೀರಿ. ಪುತ್ತೂರಿನ ಸಿಟಿಯಲ್ಲಿ ಕಸ ವಿಲೇವಾರಿ ಹೇಗಾಗ್ತಾ ಇದೆ, ಹೊಸ ತಂತ್ರಜ್ಞಾನಗಳು ಬರ್ತಾ ಇವೆಯಂತೆ, ಹೊಸ ಯಂತ್ರೋಪಕರಣಗಳು ಬರ್ತಾ ಇವೆಯಂತೆ, ಪುತ್ತೂರು ಕಸಮುಕ್ತ ನಗರ ಆಗುವಂತಹ ಸೂಚನೆ ಸಿಗ್ತಾ ಇದೆ ಅನ್ನುವಂಥದ್ದಿದೆ. ಅದರ ಜೊತೆಗೆ ನಗರಸಭೆಯ ಪೌರಾಯುಕ್ತರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡಿಸುವ. ನಾವೀಗ ಇರುವಂತಹದ್ದು ಬನ್ನೂರಿನ ಘನತ್ಯಾಜ್ಯ ಘಟಕದಲ್ಲಿ. ಯಾಕೆಂತಂದರೆ ಈ ಘಟಕದ ನಿರ್ವಹಣೆ ಹೇಗಾಗ್ತಾ ಇದೆ, ಇಲ್ಲಿ ಯಾವ ರೀತಿಯಾಗಿ ತ್ಯಾಜ್ಯಗಳನ್ನು ಸಂಸ್ಕರಣೆ ಮಾಡ್ತಾ ಇದ್ದಾರೆ, ಸುತ್ತಮುತ್ತಲಿನವರ ಪರಿಸ್ಥಿತಿ ಏನು, ಜೊತೆಗೆ ಹೊಸ ಯಂತ್ರೋಪಕರಣಗಳು, ಹೊಸ ಯೋಜನೆಗಳು ಏನು ಅನ್ನೋದನ್ನು ಸಂಪೂರ್ಣವಾಗಿ ವಿವರಿಸಲಿಕ್ಕಿದ್ದಾರೆ ಮಧು ಎಸ್ ಮನೋಹರ್ ಅವರು. ಸರ್ ನಮಸ್ತೆ. ನಮಸ್ತೆ. ಘನತ್ಯಾಜ್ಯ ನಿರ್ವಹಣೆ ಒಂದು ದೊಡ್ಡ ಚಾಲೆಂಜ್ ನಗರಸಭೆಗೆ, ಏನು ಹೊಸ ಪ್ಲ್ಯಾನ್ ಇದೆ? ಈಗ ಪುತ್ತೂರು ನಗರಸಭೆ ಅಂತೇಳಿ ಕಳೆದ 2015ರಲ್ಲಿ ಪುತ್ತೂರು ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ಮಟ್ಟಕ್ಕೆ ಏರಿತ್ತು. ನಂತರ ಘನತ್ಯಾಜ್ಯ ವಿಲೇವಾರಿ ಘಟಕ ಅಥವಾ ತ್ಯಾಜ್ಯ ಉತ್ಪಾದನೆ ಅದು ಸಹ ದಿನದಿಂದ ದಿನಕ್ಕೆ ಈ ಅಭಿವೃದ್ಧಿ ಹೊಂದ್ತಾ ಇದ್ದಾಗೆ ತ್ಯಾಜ್ಯದ ಪ್ರಮಾಣ ಸಹ ಹೆಚ್ಚಾಗ್ತಾ ಇದೆ. ಅಂದರೆ ನಗರಸಭೆಯಲ್ಲಿ ಬರ್ತಾ ಇರುವಂಥ ತ್ಯಾಜ್ಯ ಅಂದರೆ ಒಟ್ಟು 31 ವಾರ್ಡ್ಗಳಿದೆ ನಮ್ಮ ನಗರದಲ್ಲಿ. ಒಟ್ಟು 32.23 ಸ್ಕ್ವೇರ್ ಕಿಲೋಮೀಟ್ರಷ್ಟು ಪ್ರದೇಶ ಇದೆ. ಇಲ್ಲಿಂದ ಬರುವಂಥ ಎಲ್ಲ ತ್ಯಾಜ್ಯದ ಪ್ರಮಾಣ 20 ಟನ್ನಷ್ಟು ತ್ಯಾಜ್ಯದ ಪ್ರಮಾಣ ನಮಗೆ ಸಿಗ್ತಾ ಇದೆ ದಿನನಿತ್ಯ. ಅದರಲ್ಲಿ ಪ್ರತ್ಯೇಕಿಸಿ ನಮಗೆ ನಮ್ಮ ಕಾರ್ಮಿಕರು ತರ್ತಾ ಇದ್ದಾರೆ. ಒಟ್ಟು ನಗರಸಭೆಯಿಂದ ನಾವು ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ 20 ವಾಹನಗಳನ್ನು ನಾವು ಸಂಗ್ರಹಣೆಗೋಸ್ಕರ ನಾವು ಮೀಸಲಿಡ್ತೇವೆ. ಅದರಲ್ಲಿ ಬಂದಂಥ ವಾಹನಗಳಲ್ಲಿ ಬಂದಂಥ ತ್ಯಾಜ್ಯವನ್ನು ಅಂದರೆ ವಿಂಗಡಿಸಿ ಬರ್ತಾ ಇದೆ. ಅದರಲ್ಲಿ 2 ಟನ್ ಸಪ್ರೇಟಾಗಿ ಕೋಳಿ ತ್ಯಾಜ್ಯ ಬರ್ತಾ ಇದೆ. ಹಾಗೆ ಹಸಿ ತ್ಯಾಜ್ಯ ನಮಗೀಗ ಪ್ರೆಸೆಂಟ್ 6ರಿಂದ 7 ಟನ್ ಹಸಿ ತ್ಯಾಜ್ಯ ಬರ್ತಾ ಇದೆ. ಹಾಗೆ ಒಣ ತ್ಯಾಜ್ಯ ಏನಿದೆ ನಮ್ಮಲ್ಲಿ 7ರಿಂದ 8 ಟನ್ನಷ್ಟು ಒಣ ತ್ಯಾಜ್ಯ ಬರ್ತಾ ಇದೆ. ಅದರೊಟ್ಟಿಗೆ ಒಂದು ಸ್ವಲ್ಪ 3-4 ಟನ್ನಷ್ಟು ಮಿಶ್ರಗೊಂಡಂಥ ತ್ಯಾಜ್ಯ ಕೂಡ ನಮಗೆ ಸೇರ್ತಾ ಇದೆ. ಒಟ್ಟು 20 ಟನ್ ತ್ಯಾಜ್ಯ ನಮ್ಮ ನಗರ ವ್ಯಾಪ್ತಿಯಲ್ಲಿ ಉತ್ಪಾದನೆ ಆಗ್ತಾ ಇದೆ. ಸರ್, ಈಗ ತ್ಯಾಜ್ಯ ಘಟಕವನ್ನು ನಮಗೆ ಸ್ವಲ್ಪ ತೋರಿಸಿ. ಯಾಕೆಂತಂದರೆ ಈಗ ತ್ಯಾಜ್ಯ ಘಟಕದಲ್ಲಿ ನಾವು ದೊಡ್ಡ ಮಿಷಿನರೀಸ್ ಎಲ್ಲ ಬಂದಿರುವಂಥದ್ದು ಕಾಣ್ತದೆ. ಇನ್ಸ್ಟಾಲೇಷನ್ ಇನ್ನೂ ಕೂಡ ಆಗಿಲ್ಲ ಅಂತ ಅನಿಸುತ್ತೆ. ಇದು ಹಳದಿ ಕಲರ್ದು ಏನದು ಮಿಷಿನು? ಈಗ ನಮ್ಮ ನಗರಸಭೆ ಆದ ನಂತರ ನಗರಸಭೆಗೆ ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ನಾವೊಂದು ಘನತ್ಯಾಜ್ಯ ವಿಲೇವಾರಿಗೋಸ್ಕರ DPR ಅಂದರೆ ವಿಸ್ತೃತ ಯೋಜನಾ ವರದಿಯನ್ನು ತಯಾರು ಮಾಡಿದ್ವಿ. ಈ ವಿಸ್ತೃತ ಯೋಜನಾ ವರದಿಯಲ್ಲಿ ಬರ್ತಾ ಇರುವಂಥ ತ್ಯಾಜ್ಯವನ್ನು ಸಂಸ್ಕರಣೆ ಮಾಡಲಿಕ್ಕಾಗಿ, ಹಸಿ ತ್ಯಾಜ್ಯವನ್ನು ಸಂಸ್ಕರಣೆ ಮಾಡಲಿಕ್ಕಾಗಿ ನಾವು ವಿಸ್ತೃತ ಯೋಜನೆ ಅಡಿಯಲ್ಲಿ ಟ್ರೋಮೆಲ್ಸ್ ಅಂತ ಹೇಳಿ ಟ್ರೋಮೆಲ್ಸನ್ನು ಖರೀದಿ ಮಾಡಿದ್ದೇವೆ. ಈ ಟ್ರೋಮೆಲ್ಸ್ಗಳಲ್ಲಿ 40 ಮಿಲಿಮೀಟರ್ ವಿಸ್ತರಣೆ ಇರುವಂತಹ ಒಂದು ಹೋಲ್ಸ್ಗಳಿದೆ. ಹಾಗೆ ಇನ್ನೊಂದು 4 ಮಿಲಿಮೀಟರ್ ಅಂತ ವಿಸ್ತರಣೆ ಇರುವಂಥ ಹೋಲ್ಸ್ಗಳಿದೆ. ಅದರಲ್ಲಿ ಇದು 40 ಇದು 40ರದು. ಇದು 40 ಮಿಲಿಮೀಟರ್ ಹೋಲ್ಸ್ಗಳಿದೆ. ಹಾಗೆ ಅದು 4 ಮಿಲಿಮೀಟರ್. ಈ 40 ಮಿಲಿಮೀಟರ್ ಹೋಲ್ಸ್ ಏನಂತ ಹೇಳಿದರೆ ಇದರ ಮುಖಾಂತರ ನಾವು ಸಂಸ್ಕರಣೆಗೊಂಡಿರುವಂಥ ತ್ಯಾಜ್ಯವನ್ನು ಪಾಸ್ ಮಾಡ್ತೇವೆ ಫಸ್ಟಿಗೆ. ಇದರಲ್ಲಿರುವಂಥದ್ದು ಇದು ರೋಟ್ರಿ ಟ್ರೋಮೆಲ್ಸ್ ಅಂತ ಹೇಳ್ತೇವೆ. ಇದು ರೊಟೇಷನ್ ಆಗ್ತಾ ಇರ್ತದೆ. ಈ ರೊಟೇಷನ್ ಆಗುವಾಗ ಇದರಲ್ಲಿ ತ್ಯಾಜ್ಯ ಬಿದ್ದ ತಕ್ಷಣ ಇದರಲ್ಲಿ ಏನು ಕಡಿಮೆ ಇರ್ತದೆ ಅದು ಪೂರ್ತಿ ಕೆಳಗಡೆ ಬೀಳ್ತದೆ. ಅದರ ಕೆಳಗೆ ಒಂದು ನಾವು ಬೆಲ್ಟ್ ಕನ್ವೇಯರ್ ಅಂತೇಳಿ ಹಾಕ್ತೇವೆ. ಆ ಬೆಲ್ಟ್ ಕನ್ವೇಯರ್ ಮುಖಾಂತರ ಅದು ನೆಕ್ಸ್ಟ್ ಟ್ರೋಮೆಲ್ಗೆ ಹೋಗ್ತದೆ. ಅದು 4 mm ಟ್ರೋಮೆಲ್. ಈ 4 mm ಟ್ರೋಮೆಲ್ ಇದು ಈ 4 mm ಟ್ರೋಮೆಲ್ನ ಮುಖಾಂತರ ನಾವು ಅದನ್ನು ಪಾಸ್ ಮಾಡ್ತೇವೆ. ಇದರಲ್ಲಿ ಬರುವಂಥ ಏನಿದೆ ತ್ಯಾಜ್ಯ ಇದು, ಆ ತ್ಯಾಜ್ಯವನ್ನು ಗೊಬ್ಬರವಾಗಿ ನಾವು ಪರಿವರ್ತನೆ ಮಾಡಿ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನಮ್ಮ ಈ ಸಂಸ್ಕರಣೆಗೊಂಡಿರುವಂಥ ತ್ಯಾಜ್ಯದಿಂದ ಎಲ್ಲ ಗೊಬ್ಬರವಾಗಿ ಪರಿವರ್ತನೆ ಮಾಡ್ಬೋದು. ಈಗ ನೀವು ಸಂಸ್ಕರಣಾ ಘಟಕದ ಒಳಗೆ ಆ ಒಳಗೆ ನಾವು ಈಗ ಪ್ರೆಸೆಂಟ್ ಸ್ವೀಕರಿಸ್ತಾ ಇರುವಂಥ ತ್ಯಾಜ್ಯ ಇರ್ಬೋದು, ಹಾಗೆ ಸಂಸ್ಕರಣೆಗೊಂಡಿರುವಂಥ ತ್ಯಾಜ್ಯ ಇರ್ಬೋದು, ಎರಡನ್ನೂ ಕೂಡ ನೋಡುವ ಬನ್ನಿ. ಸರ್, ಈ ಯಂತ್ರದ ಇನ್ಸ್ಟಾಲೇಷನ್ ಎಷ್ಟು ದಿನದಲ್ಲಿ ಆಗ್ಬೋದು ಮತ್ತು ಇದರ ಯೂಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ? ಈ ಯಂತ್ರಕ್ಕೆ ನಾವು ಟೆಂಡರ್ ಕರೆದು ಈಗಾಗಲೇ 3 ತಿಂಗಳಾಗಿದೆ. 3 ತಿಂಗಳಾಗಿ ಕೊಟ್ಟಿದ್ದೆವು. ಈಗ ಕಳೆದ ಬಾರಿ ಅವರು ಇಡೀ ಕರ್ನಾಟಕದಲ್ಲಿ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಈಗಾಗಲೇ ಇದನ್ನು ಅಳವಡಿಸಿದ್ದಾರೆ. ಹಾಗೆ ನಗರಸಭೆಗಳಲ್ಲಿ ಈಗೀಗ ಪ್ರತಿಯೊಂದು ನಗರದಲ್ಲಿ ಅಳವಡಿಸ್ತಾ ಇದ್ದಾರೆ. ಅದರಲ್ಲಿ ಪುತ್ತೂರು ಕೂಡ ಒಂದು ನಗರ. ಇದನ್ನು ಇನ್ನೊಂದು 15 ದಿನದಲ್ಲಿ ಸಂಪೂರ್ಣವಾಗಿ ಅಳವಡಿಸಿ ಚಾಲನೆಗೆ ತರುವಂಥ ಕಾಮಗಾರಿ ನಡೀತದೆ. ಏನಾದರೂ ಹೆಚ್ಚಿನ ವಿದ್ಯುತ್ತಿನ ವೋಲ್ಟೇಜ್ ಅಂಥದ್ದೇನಾದ್ರು ಅಗತ್ಯ ಇದೆ? ಈಗ ಪ್ರಸ್ತುತ ಇರುವಂಥ ವಿದ್ಯುತ್ನೊಂದಿಗೆ ಹೆಚ್ಚಿನ ಸ್ವಲ್ಪ ST ಕನೆಕ್ಷನನ್ನು ತಗೊಂಡು ನಾವು ಇದಕ್ಕೆ ಕನೆಕ್ಷನ್ ಕೊಡಬೇಕಾಗ್ತದೆ. ಓಕೆ, ನಮ್ಮ ಈ ತ್ಯಾಜ್ಯ ಘಟಕದ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ.
ನಮ್ಮ ದಿನನಿತ್ಯ ಬರುವಂತಹ ತ್ಯಾಜ್ಯ ಏನಿದೆ, ಇಲ್ಲಿ ನೋಡ್ಬೋದು ನೀವೇ, ದಿನನಿತ್ಯ ಬರ್ತಾ ಇರುವಂಥ ತ್ಯಾಜ್ಯದಲ್ಲಿ ಹಸಿ ತ್ಯಾಜ್ಯ ಏನಿದೆ, ಹಸಿ ತ್ಯಾಜ್ಯವನ್ನು ನೇರವಾಗಿ ನಾವು ವಿಂಡ್ರೋ ಮಾದರಿಯಲ್ಲಿ ನಾವು ತ್ಯಾಜ್ಯವನ್ನು ಹಾಕ್ತೇವೆ. ವಿಂಡ್ರೋ ಮಾದರಿಯಲ್ಲಿ ತ್ಯಾಜ್ಯ ಅಂತೇಳಿದರೆ ನಮ್ಮದು 5 ಮೀಟರ್ ಅಗಲ 3 ಮೀಟರ್ ಎತ್ತರ ತನಕ ತ್ಯಾಜ್ಯವನ್ನು ಹಾಕುವಂಥದ್ದು. ಇದರಲ್ಲಿ ಏರೋಬಿಕ್ ಪ್ರೊಸೆಸಿಂಗ್ ಅಂದರೆ ಇಂದಿನ ಕಾಲದಿಂದ ಬಂದಿರುವಂತೆ ನಾವು ಮನೆ ಹಿಂದೆ ತ್ಯಾಜ್ಯವನ್ನು ಬಿಸಾಡ್ತಾ ಇದ್ದೆವು. ಆ ತ್ಯಾಜ್ಯವನ್ನು ಬಿಸಾಡುವಂಥ ಇದರಲ್ಲಿ ಅದು ಈ ಏರೋಬಿಕ್ ಮಾದರಿಯಲ್ಲಿ ಅದು ಗೊಬ್ಬರವಾಗಿ ಕನ್ವರ್ಟ್ ಆಗ್ತಾ ಇತ್ತು. ಈಗ ಬರ್ತಾ ಇರುವಂಥ ತ್ಯಾಜ್ಯ ಏನಾಗ್ತಿದೆ ಅಂದರೆ ಪ್ರತಿಯೊಬ್ಬರು ಕೂಡ ಪ್ಲಾಸ್ಟಿಕ್ನಲ್ಲಿ ಹಾಕುವಂಥದ್ದು. ಆ ರೀತಿ ಇರುವಾಗ ಗೊಬ್ಬರ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಈಗ ಏನು ಮಾಡ್ತೇವೆ, ನಾವು ವಿಂಡ್ರೋ ಮಾದರಿಯಲ್ಲಿ ಪ್ಲಾಸ್ಟಿಕ್ಗಳನ್ನೆಲ್ಲ ಸಪ್ರೇಟ್ ಮಾಡಿ ವಿಂಡ್ರೋ ಮಾದರಿಯಲ್ಲಿ ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದೇವೆ. ಅದರ ಮೇಲೆ ನಾವು ಎನ್ಸೈಮ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಅದನ್ನು ಸ್ಪ್ರೇ ಮಾಡ್ತೇವೆ. ನಂತರ ಅದು 40-42 ದಿನ ತನಕ ಹಾಗೆ ಬಿಡ್ತೇವೆ. ಬಿಟ್ಟ ನಂತರ ಇದನ್ನು ಟರ್ನಿಂಗ್ಸ್ ಮಾಡ್ತೇವೆ. ಪ್ರತಿ 10 ದಿವಸಕ್ಕೆ ಒಂದ್ಸಲ ಟರ್ನಿಂಗ್ಸ್ ಮಾಡುವಾಗ ಇದು ಸಂಪೂರ್ಣವಾಗಿ ಗೊಬ್ಬರವಾಗಿ ಪರಿವರ್ತನೆಗೊಳ್ತದೆ. ಪ್ಲಾಸ್ಟಿಕ್ ಇದ್ದು ಗೊಬ್ಬರ ಆಗುತ್ತೆ ಸರ್, ಅದು ಹೇಗೆ ಅಂತ? ಇಲ್ಲ, ಪ್ಲಾಸ್ಟಿಕ್ ಗೊಬ್ಬರ ಆಗೋದಿಲ್ಲ. ಈಗಿರುವಂಥ ಪ್ಲಾಸ್ಟಿಕ್ಗಳೇನಿದೆ ಅಂತೇಳಿದರೆ ಅದೇ ಒಂದು ಮಾರಕವಾಗಿರುವಂಥದ್ದು. ನಮಗೆ ಪ್ರತಿದಿನ ಸ್ವೀಕರಿಸುವಂಥ ಪ್ಲಾಸ್ಟಿಕ್ಗಳೇನಾಗ್ತದೆ, ಯಾವುದು ಕೊಳೆಯೋದಿಲ್ಲ. ಮುಂದಿನ 200, 300, 500 ವರ್ಷದ ತನಕ ಆ ಪ್ಲಾಸ್ಟಿಕ್ಗಳು ಜೀವಂತವಾಗಿಯೇ ಇರ್ತದೆ. ಅದನ್ನು ನಾವು ಬೇರ್ಪಡಿಸಿ ನೀಡಿದರೆ ನಮ್ಮ ನಗರ ವ್ಯಾಪ್ತಿಯಲ್ಲಿ ಸಂಪೂರ್ಣ ಸ್ವೀಕರಿಸುವಂಥ ತ್ಯಾಜ್ಯ ಸಂಪೂರ್ಣವಾಗಿ ವಿಲೇವಾರಿ ಮಾಡ್ಬೋದು. ಈಗ ನಮ್ಮಲ್ಲಿ ಸ್ವೀಕರಿಸ್ತಾ ಇರುವಂತಹ ಒಣತ್ಯಾಜ್ಯ ಏನಿದೆ ಅದರಲ್ಲಿ ಮೇಜರಾಗಿ ಬರುವಂಥದ್ದು ಪ್ಲಾಸ್ಟಿಕ್. ಅದರ ಶೇಕಡ ನೋಡೋದಾದರೆ ನಮ್ಮದು ಒಟ್ಟು ತ್ಯಾಜ್ಯದಲ್ಲಿ 12% ಬರೀ ಪ್ಲಾಸ್ಟಿಕ್ನ ಸ್ವೀಕರಣೆ ಮಾಡ್ತೇವೆ. ನೀವು ನೋಡ್ಬೋದು, ಕ್ಯಾರಿ ಬ್ಯಾಗ್ ವೆಯ್ಟ್ ಬರೋದಿಲ್ಲ. ಯಾವುದೇ ಕ್ಯಾರಿ ಬ್ಯಾಗ್ ಇರ್ಬೋದು, ಅದು ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಇರ್ತದೆ. ಅದನ್ನು ಬಲ್ಕಲ್ಲಿ ತೊಗೊಂಡ್ರೆ ಮಾತ್ರ ನಮಗೆ ಅದನ್ನು ಮರುಬಳಕೆ ಅಥವಾ ಪುನರ್ಬಳಕೆಗೆ ಕಳಿಸ್ಕೊಡ್ಬೋದು. ಇಲ್ಲದೇ ಇದ್ದರೆ ನಮಗೆ ತುಂಬ ಕಷ್ಟ ಆಗ್ತದೆ. ಬಲ್ಕ್ ಅಂತಂದರೆ ಎಷ್ಟು ಟನ್ ಆದರೆ ನೀವು ಕಳಿಸ್ಕೊಡ್ಬೋದು? ಅಲ್ಲ, ಈಗ ಪ್ಲಾಸ್ಟಿಕ್ಗಳಲ್ಲೂ ಬೇರೆ ವಿಧಗಳು ಪ್ಲಾಸ್ಟಿಕ್ಗಳಿದೆ. ಅದರಲ್ಲಿ ಈಗಾಗಲೇ ನಮ್ಮದು ರೋಟ್ರಿ ಸಂಸ್ಥೆಯೊಟ್ಟಿಗೆ ನಾವು ಈಗಾಗಲೇ ಪ್ರಾರಂಭಿಸಿದ್ದೇವೆ. ರೋಟ್ರಿ ಸಂಸ್ಥೆಯವರು, ರೋಟ್ರಿ ಕ್ಲಬ್ ಈಸ್ಟ್ ಅವರು ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತೇಳಿ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಆ ಮೆಟೀರಿಯಲ್ ರಿಕವರಿ ಫೆಸಿಲಿಟಿಯಲ್ಲಿ ನಮ್ಮ ನಗರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಒಣತ್ಯಾಜ್ಯವನ್ನು ಸಂಪೂರ್ಣವಾಗಿ ಬೇರ್ಪಡಿಸಿ, ಅಂದರೆ 23ರಿಂದ 26 ವಿಧಗಳಾಗಿ ಪ್ಲಾಸ್ಟಿಕ್ಗಳಿರ್ಬೋದು, ಬಾಟಲ್ಗಳಿರ್ಬೋದು, ಹಾಗೆ ಬೇರೆ ಬೇರೆ ವಿಧಗಳಾಗಿ ನಾವು ಬೇರ್ಪಡಿಸಿ ಅದನ್ನು ಮರುಬಳಕೆಗೆ ಮತ್ತು ಸಂಸ್ಕರಣೆಗೆ ಕಳಿಸ್ಕೊಡ್ತಾ ಇದ್ದೇವೆ. ಇದರದೊಂದು ನೋಡ್ಬೋದು ನೀವು, ನಾವು ಯಾವ ವಿಧದಲ್ಲಿ ನಾವು ಇದನ್ನು ಬೇರ್ಪಡಿಸ್ತಾ ಇದ್ದೇವೆ ಅಂತೇಳಿ. ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಸರ್? ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಹೇಳಿದರೆ ಬರುವಂಥ ಎಲ್ಲ ಒಣತ್ಯಾಜ್ಯ ಏನಿದೆ ಅದನ್ನು ಒಂದು ಇದರಲ್ಲಿ ಸಂಗ್ರಹಣೆ ಮಾಡ್ತೇವೆ. ಇದರಲ್ಲಿ ಬರುವಂಥ ಕಾರ್ಡ್ಬೋರ್ಡ್ಸ್ ಇರ್ಬೋದು, ಅಥವಾ ಮೆಟಲ್ ಕಬ್ಬಿಣದ ಅಂಶಗಳಿರ್ಬೋದು, ಅಲ್ಯೂಮಿನಿಯಂ ಅಂಶಗಳಿರ್ಬೋದು, ಟಿನ್ಗಳಿರ್ಬೋದು, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳಿರ್ಬೋದು, ಹಾಗೆ ಬೇರೆ ಬೇರೆ ವಿಧವಾದಂತಹ ಪ್ಲಾಸ್ಟಿಕ್ಗಳನ್ನು ಅಥವಾ ಬೇರೆ ವಿಧವಾದಂತಹ ಟೆಟ್ರಾ ಪ್ಯಾಕ್ಸ್ ಇರ್ಬೋದು, ಅಥವಾ ಪ್ಲಾಸ್ಟಿಕ್ಗಳಲ್ಲೇ ಹಲವಾರು ವಿಧಗಳಿದೆ. ಪ್ಲಾಸ್ಟಿಕ್ಗಳಲ್ಲೇ ನಮಗೆ ಬರುವಂಥ ಪ್ರತಿಯೊಂದು ಪ್ಲಾಸ್ಟಿಕ್ ಆರ್ಟಿಕಲ್ ಪ್ಲಾಸ್ಟಿಕ್ಸ್ಗಳಿರ್ತದೆ. ಈ ನಮ್ಮ ಹಾಲಿನ ಕ್ರೇಟ್ಗಳಿರ್ಬೋದು, ಅಥವಾ ನಾವು ಮನೆಯಲ್ಲಿ ಉಪಯೋಗಿಸುವಂಥ ಆಟಿಕೆಗಳಿರ್ಬೋದು, ಅದೆಲ್ಲ ಕೂಡ ಪ್ಲಾಸ್ಟಿಕ್ಗಳಲ್ಲೇ ಬರುತ್ತೆ. ಆ ಪ್ಲಾಸ್ಟಿಕ್ಗಳನ್ನು ನಾವು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಕಳಿಸಿಕೊಡ್ತೇವೆ. ಆದರೆ ಅದನ್ನು ತಗೊಳ್ಳುವಂಥವ್ರು ತುಂಬ ಕಡಿಮೆ ಇದ್ದಾರೆ. ಅದನ್ನು ನಾವು ವಿಂಗಡಿಸಿ ಬೇರ್ಪಡಿಸಿ ಅದನ್ನು ನಾವು ಸಂಸ್ಕರಣೆಗೋಸ್ಕರ ಕಳಿಸಿಕೊಡ್ಬೇಕಾಗ್ತದೆ. ಸರ್, ಒಂದು ಪ್ರಶ್ನೆ. ಈಗ ಇಲ್ಲೆಲ್ಲ ನೀವು ವಿಂಗಡಿಸಿದ್ರಿ, ಎಲ್ಲ ಸತ್ಯ. ನಾಗರಿಕರು ನಿಮಗೆ ಎಷ್ಟರ ಮಟ್ಟಿಗೆ ಸಹಕಾರ ಕೊಡ್ತಾ ಇದ್ದಾರೆ? ಯಾಕೆಂತಂದರೆ ವಿಂಗಡಣೆ ಮಾಡೋದಿಲ್ಲ, ಎಲ್ಲ ಒಟ್ಟಾಗಿ ಹಾಕಿ ಕೊಡ್ತಾರೆ ಅನ್ನೋಂಥ ಒಂದು ಆರೋಪ ಇದೆ. ನೀವೇನು ಹೇಳ್ತೀರಿ? ಪುತ್ತೂರು ನಾಗರಿಕರು ಎಲ್ಲರೂ ಕೂಡ ವಿದ್ಯಾವಂತರು, ಪ್ರಜ್ಞಾವಂತರಿದ್ದಾರೆ. ಈಗಾಗಲೇ ನಮಗೆ ಶೇಕಡ 60ರಿಂದ 70 ವಿಂಗಡಿಸಿ ಬರ್ತಾ ಇದೆ. ಇನ್ನು ಉಳಿದಂತೆ 20ರಿಂದ 30 ಶೇಕಡ ವಿಂಗಡಿಸಿ ಬರ್ತಾ ಇಲ್ಲ. ಅಂಥದ್ದನ್ನು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಮನೆಗೆ ಹೋಗಿ ಅವರಿಗೆ ವಿವರಿಸಿ ಮಾಹಿತಿಯನ್ನು ಕೊಡುವಂಥ ಕಾರ್ಯಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಎಲ್ಲ ಸರ್ಕಾರಿ ಕಚೇರಿಗಳಿರ್ಬೋದು, ಪ್ರೈವೇಟ್ ಬಿಲ್ಡಿಂಗ್ಗಳಲ್ಲಿರ್ಬೋದು, ಹಾಗೆ ರಸ್ತೆಯಲ್ಲಿ ಅದರ ಬಗ್ಗೆ ಮಾಹಿತಿ ಕಾರ್ಯಾಗಾರಗಳನ್ನು, ಸ್ಟ್ರೀಟ್ ಜಾಥಾಗಳನ್ನು, ಗೋಡೆ ಬರಹಗಳ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೇವೆ. ಇದನ್ನು ಜನರು ಅರಿತುಕೊಳ್ಬೇಕು. ನಮ್ಮ ತ್ಯಾಜ್ಯ ಎಲ್ಲಿ ಹೋಗ್ತಾ ಇದೆ, ಯಾವ ರೀತಿಯಲ್ಲಿ ಅದು ಸಂಸ್ಕರಣೆ ಆಗ್ತಾ ಇದೆ, ಅದು ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಯಾವ ರೀತಿಯಲ್ಲಿ ತೊಂದರೆ ಆಗ್ತದೆ, ಅಥವಾ ಅವರು ಯಾವ ರೀತಿಯಲ್ಲಿ ಈಗ ಮಿಶ್ರಣ ಮಾಡಿಕೊಟ್ರೆ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ. ಯಾಕೆಂದರೆ ಈಗೆಲ್ಲರೂ ಒಂದು ತಿಳ್ಕೊಳ್ಳೋದು ಏನಂದರೆ ಅದು ಮುನ್ಸಿಪಾಲ್ಟಿಯ ಕೆಲಸ,
ಅದು ನಮ್ಮ ಕೆಲಸ ಅಲ್ಲ, ನಗರಸಭೆಯವರು ಬಂದು ತೊಗೊಂಡೋಗ್ತಾರೆ ಅಂತ. ಆದರೆ ತ್ಯಾಜ್ಯ ಉತ್ಪಾದನೆ ಯಾರು ಮಾಡ್ತಾರೆ ಅವ್ರಿಗೂ ಒಂದು ಜವಾಬ್ದಾರಿ ಅಂತ ಇರ್ತದೆ. ಈಗ ನಾವು ಕೇವಲ ಹಸಿ ಕಸ ಒಣ ಕಸ ಅಂತೇಳಿ ಬೇರ್ಪಡಿಸ್ಲಿಕ್ಕೆ ಹೇಳ್ತಾ ಇದ್ದೇವೆ. ಅದೇ ವಿದೇಶಕ್ಕೆ ಹೋದರೆ ಅದೇ ಜನ ಎಲ್ಲವನ್ನು ಸಪ್ರೇಟ್ ಮಾಡಿ ಕೊಡ್ತಾರೆ. ಯಾಕೆಂದರೆ ಅಲ್ಲಿ ಅಷ್ಟು ಪೆನಲ್ಟಿಗಳಿದೆ, ಅಷ್ಟು ಸ್ಟ್ರಿಕ್ಟ್ ಲಾಸ್ಗಳಿದೆ. ಈಗ ನಮ್ಮ ಭಾರತದಲ್ಲೂ ಕೂಡ 2016ರಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಎಲ್ಲ ಲಾಸ್ಗಳನ್ನು ಅಮೆಂಡ್ಮೆಂಟ್ ಮಾಡಿದ್ದಾರೆ, ರೂಲ್ಸ್ಗಳನ್ನು ತಂದಿದ್ದಾರೆ. ಈ ರೂಲ್ಸ್ಗಳ ಪ್ರಕಾರ ಯಾರು ಉತ್ಪಾದನೆ ಮಾಡ್ತಾ ಇದ್ದಾರೆ ತ್ಯಾಜ್ಯವನ್ನು ಅವರೇ ಸಂಸ್ಕರಣೆ ಮಾಡುವಂಥ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಆದರೆ ನಗರಸಭೆ ಇದೊಂದು ಸೇವೆಯನ್ನು ಮಾಡ್ತಾ ಇದೆ. ಇದಕ್ಕೆ ಎಲ್ಲ ಜನರು ಕೂಡ ಕೈ ಜೋಡಿಸಿದರೆ ನಮ್ಮ ನಗರ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ತ್ಯಾಜ್ಯ ಮುಕ್ತ ನಗರವಾಗಿ ಮಾಡ್ಬೋದು. ಈಗಾಗಲೇ ಅದನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ನಗರ ವ್ಯಾಪ್ತಿಯಲ್ಲಿ NGOಗಳಿರ್ಬೋದು ಅಥವಾ ರೋಟರಿ ಸಂಸ್ಥೆಗಳಂಥ ಬೇರೆ ಬೇರೆ ಸಂಸ್ಥೆಗಳು ಕೈ ಜೋಡಿಸ್ತಾ ಇದ್ದಾರೆ. ಅದು ಪುತ್ತೂರು ನಗರಕ್ಕೊಂದು ಹೆಮ್ಮೆಯ ವಿಷಯ. ಈಗ ನೀವೆಲ್ಲ ಹೇಳಿದಂತಹ ಯಂತ್ರೋಪಕರಣಗಳು ಮತ್ತು ಸರಿಯಾದ ರೀತಿಯಲ್ಲಿ ವಿಂಗಡಣೆ ಇವೆಲ್ಲ ಆದರೆ ಪುತ್ತೂರಿನ ಈ ಬನ್ನೂರಿನ ಈ ಪ್ರದೇಶದಲ್ಲಿ ವಾಸನೆ ಇರ್ತದ? ಈಗ ನಾವು ವಾಸನೆಯನ್ನು ಇಮಿಡಿಯೇಟಾಗಿ ತೆಗಿಬೇಕು ಅಂತ ಹೇಳಿದ್ರೆ ಕಷ್ಟ. ಯಾಕೆಂದರೆ ನಾವಿಲ್ಲಿ ಬರುವಂಥ ತ್ಯಾಜ್ಯವನ್ನು ಸಂಪೂರ್ಣವಾಗಿ ಸಂಸ್ಕರಣೆ ಮಾಡಬೇಕು. ಈಗಾಗಲೇ ಹೇಳಿದಂತೆ ರೋಟರಿ ಸಂಸ್ಥೆಯವರೊಟ್ಟಿಗೆ ಬಯೋಗ್ಯಾಸ್ ಪ್ಲ್ಯಾಂಟನ್ನು ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಅದನ್ನು ಇನ್ನೊಂದು 3-4 ತಿಂಗಳಲ್ಲಿ ಅನುಷ್ಠಾನ ಆಗ್ತದೆ, ಕಾರ್ಯಗತವಾಗ್ತದೆ. ಅದು ಅನುಷ್ಠಾನ ಆದರೆ ಇಲ್ಲಿ ಬರ್ತಾ ಇರುವಂಥ ಸಂಪೂರ್ಣ ಹಸಿ ತ್ಯಾಜ್ಯ ಏನಿದೆ ಸಂಪೂರ್ಣ ನಾವು ಸಂಸ್ಕರಣೆ ಮಾಡಲಿಕ್ಕೆ ಯೋಗ್ಯವಾಗಿರ್ತದೆ. ಹಾಗೆ ಒಣ ತ್ಯಾಜ್ಯವನ್ನು ಬೇರ್ಪಡಿಸೋದಕ್ಕೆ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತೇಳಿ. ಇದರೊಟ್ಟಿಗೆ ಹಲವಾರು ಯಂತ್ರಗಳನ್ನು ಕೂಡ ನಾವು ಆ್ಯಡ್ ಮಾಡ್ತಾ ಇದ್ದೇವೆ. ಇನ್ನು ಬೇಲಿಂಗ್ ಮಿಷಿನ್ ಬರಲಿಕ್ಕಿದೆ, ಶ್ರೆಡ್ಡಿಂಗ್ ಮಿಷಿನ್ ಬರಲಿಕ್ಕಿದೆ. ಈಗಾಗಲೇ ಟ್ರೋಮೆಲ್ಸ್ ಬಂದಿದೆ. ಆ ಟ್ರೋಮೆಲ್ಸ್ಗಳನ್ನು ಚಾಲನೆಗೆ ತರಬೇಕು. ತಂದ ನಂತರ ನಮ್ಮಲ್ಲಿ ಇರುವಂಥ ಎಲ್ಲ ತ್ಯಾಜ್ಯವನ್ನು ಸಂಸ್ಕರಣೆ ಮಾಡಲಿಕ್ಕೆ ಒಂದು ಹಂತದಲ್ಲೇ ಆಗ್ತದೆ. ನೆಕ್ಸ್ಟಿಗೆ ಬರುವಂಥದ್ದು CND ವೇಸ್ಟ್ ಬರ್ತದೆ. ಅಂದರೆ ನಾವು ಕಟ್ಟಡ ಒಡೆದಾಕ್ತೇವೆ, ಅದು ರಸ್ತೆ ಬದಿಯಲ್ಲಿ ಬಿಸಾಡ್ತೇವೆ. ಹಾಗೆ ಮನೆಯಲ್ಲಿ ಬರುವಂತಹ ಎಲೆಕ್ಟ್ರಾನಿಕ್ ವೇಸ್ಟ್ಗಳು, ಈ ಮೊಬೈಲ್ಗಳಿರ್ಬೋದು ಅಥವಾ ಸ್ಪೀಕರ್ಗಳಿರ್ಬೋದು, ಬೇರೆ ಬೇರೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಬರುತ್ತೆ. ಅದನ್ನು ಕೂಡ ನಾವು ವಿಲೇವಾರಿ ಮಾಡಲಿಕ್ಕೆ ಕ್ರಮ ತಗೊಳ್ಬೇಕು. ಹಾಗೆ ನಮ್ಮಲ್ಲಿ ಬರುವಂಥ ಪ್ರತಿಯೊಂದು ಇದರಲ್ಲೂ ಕೂಡ ಮರುಬಳಕೆ ಮಾಡದೇ ಇರುವಂಥ ಕೂಡ ತ್ಯಾಜ್ಯಗಳು ಬರ್ತದೆ. ಅದನ್ನು ನಾವು ಈಗಾಗಲೇ ಚೆನ್ನೈ ಸಂಸ್ಥೆಯೊಟ್ಟಿಗೆ ಟೈಅಪ್ ಮಾಡ್ಕೊಂಡಿದ್ದೇವೆ. ಅದನ್ನು ನೇರವಾಗಿ ಇಲ್ಲಿಂದ ಸಪ್ರೇಟ್ ಮಾಡಿ ಯಾವ್ದು ಮರುಬಳಕೆ ಆಗೋದಿಲ್ಲ ಅಂಥದ್ದನ್ನು ನೇರವಾಗಿ ನಾವು ಸಿಮೆಂಟ್ ಇಂಡಸ್ಟ್ರೀಸಿಗೆ ಕಳಿಸ್ತಾ ಇದ್ದೇವೆ. ಅದನ್ನು ಈಗಾಗಲೇ 2024ರವರೆಗೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ 3 ವರ್ಷಕ್ಕೆ. ಅವರು ಫ್ರೀ ಆಫ್ ಕಾಸ್ಟಲ್ಲಿ ನಮಗೆ ತೊಗೊಂಡೋಗ್ತಾ ಇದ್ದಾರೆ. ಆ ಸಂಸ್ಥೆ ಪೇಪರ್ಮೆನ್ ಎನ್ವೈರ್ಮೆಂಟಲ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಅವರು ಬಂದು ಇಲ್ಲಿಂದ ಒಂದು 20-25 ಟನ್ ಆದ ತಕ್ಷಣ ಅವರ ಲಾರಿಯನ್ನು ಕಳಿಸಿ ಅವರೇ ಫ್ರೀಯಾಗಿ ತೊಗೊಂಡೋಗ್ತಾ ಇದ್ದಾರೆ. ಧನ್ಯವಾದ ಸರ್, ನೀವು ಇಷ್ಟೊತ್ತು ನಮ್ಮ ಹತ್ರ ಮಾತಾಡಿದ್ದಕ್ಕೆ. ವೀಕ್ಷಕರೇ, ನಾವೀಗ ನೋಡ್ತಾ ಇದ್ದೀವಿ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಹೋದರರು ಎಲ್ಲರೂ ಕೂಡ ವಿಂಗಡಣೆಯನ್ನು ಮಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಎಲ್ಲವೂ ಸತ್ಯ. ಆದರೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ನಾವೇನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಕೂಡ ತಿಳ್ಕೊಬೇಕಾದಂಥ ಅಗತ್ಯ ಇದೆ. ಯಾಕೆಂತಂದರೆ ಕೊಳೆತ ತರಕಾರಿ, ಬಿಯರ್ ಬಾಟಲು, ಆನಂತರ ಮಕ್ಕಳ ಡೈಪರು ಎಲ್ಲವನ್ನು ಕೂಡ ಒಟ್ಟೊಟ್ಟಿಗೆ ಹಾಕುವಂತಹ ನಮ್ಮ ಮನಸ್ಥಿತಿ ಬದಲಾಗಬೇಕು ಅನ್ನುವಂಥದ್ದು ಇಲ್ಲಿಯ ಪೌರಾಯುಕ್ತರ ಮಾತು, ಜೊತೆಗೆ ನಮ್ಮ ಮಾತು ಕೂಡ. ಯಾಕೆಂತಂದರೆ ಇಲ್ಲಿ ಕಷ್ಟಪಡ್ತಾ ಇರೋರು ನಮ್ಮಂತೆ ನಾವು ನಮ್ಮ ರೀತಿಯಲ್ಲೇ ಎಲ್ಲಿಯೂ ಕಷ್ಟಪಡ್ತಾ ಇದ್ದಾರೆ. ನಮ್ಮ ಕಸವನ್ನು ಬೇರ್ಪಡಿಸೋದಕ್ಕೆ, ನಮ್ಮ ನಗರವನ್ನು ಸ್ವಚ್ಛವಾಗಿಡೋದಕ್ಕೆ, ನಮ್ಮ ಊರನ್ನು ಸ್ವಚ್ಛವಾಗಿ ಇಟ್ಟು ಉಳಿಸೋದಕ್ಕೆ, ಭವಿಷ್ಯವನ್ನು ಸರಿಯಾದ ರೀತಿಯಲ್ಲಿ ಸಾಗಿಸುವುದಕ್ಕೆ ಅಥವಾ ಕಟ್ಟೋದಕ್ಕೆ ಇಲ್ಲಿರುವಂಥ ಎಲ್ಲ ಪೌರ ಕಾರ್ಮಿಕರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನೀವು ಎಲ್ಲರೂ ಕೂಡ ಒಣ ಕಸ ಬೇರೆ, ಹಸಿ ಕಸ ಬೇರೆ ಅನ್ನುವಂತಹ ಸಿಸ್ಟಮ್ ಏನಿದೆ ಆ ಎಲ್ಲ ನಿಯಮಗಳನ್ನು ಪಾಲಿಸಬೇಕು ಅನ್ನುವಂಥದ್ದು ನಮ್ಮ ಆಶಯ. ಹರಿಪ್ರಸಾದ್ ಮತ್ತು ಲೋಕೇಶ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಪ್ರಮುಖ ಧ್ಯೇಯೋದ್ದೇಶ ಎಲ್ಲ ಸಾರ್ವಜನಿಕರಿಗೆ ಉಚಿತವಾಗಿ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ನೀಡುವುದರೊಂದಿಗೆ ಕುಟುಂಬಗಳಿಗೆ ಆರೋಗ್ಯ ಸಮಸ್ಯೆಯಿಂದಾಗುವ ಖರ್ಚಿನ ಹೊರೆಯನ್ನು ಸಂಪೂರ್ಣವಾಗಿ ಕಡಿಮೆಗೊಳಿಸಿ ಜನರಲ್ಲಿ ಯೋಗ, ಉತ್ತಮ ಆಹಾರ ಸೇವನೆ ಮತ್ತು ನಿಗದಿತ ದೈಹಿಕ ಚಟುವಟಿಕೆಗಳನ್ನು ಬಲವರ್ಧಿಸಿ ಆರೋಗ್ಯಕರ ಜೀವನ ನಡೆಸಲು ಸಹಕಾರಿಯನ್ನಾಗಿ ಮಾಡುವುದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಆದ್ಯ ಕರ್ತವ್ಯವಾಗಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮಾಹಿತಿಗಾಗಿ ಸಹಾಯವಾಣಿ 104ಕ್ಕೆ ಕರೆ ಮಾಡಿ.